Hello friends, welcome back to another new recipe. ಇನ್ನಿತ ರೆಸಿಪಿ ದಾದ ಪಂಡ ಸಾರ್ಡಿನ್ ಫಿಶ್ ಕರಿ ಬೂತಾಯಿ ಮೀನಿಂದ ಸಾರು ಒಂದೇನು ಮಲ್ಪರ ಬೋಡಾಪ್ನ ಇಂಗ್ರೀಡಿಯೆಂಟ್ಸ್ ಉದ್ದ ಬೊಕ್ಕ ಗಿಡ್ಡ ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತ್ಯ ಸಾಸಿವೆ ಓಂಕಾಳು ಅಂಚನೆ ಎಡ್ಡೆ ಮುಂಚಿ ಒಂದೇನು ಮಾತೆಯನ್ನು ಫ್ರೈ ಮಂತಿಗೆ ತಂದೆ ನೀರುಳ್ಳಿ ಬೆಳ್ಳುಳ್ಳಿ ಮಂಜಲು ಪುಳಿ ಪೇರದಿನ ತಾರೆ ಹೊರ ನಮ್ಮ ಫ್ರೈ ಮಂದಿನ ಸ್ಪೈಸಸ್ ಮತ್ತು ಚಪ್ಪೆ ಹಾಯ್ಬೊಕ್ಕ ಒಂದು ಮಿಕ್ಸಿ ಜಾರ್ಗೆ ತಂದೆ ಒಂದೇನು ಮಾತಾಯ್ಕೆ ಟ್ರಾನ್ಸ್ಫರ್ ಅಂತಂದು ಒಂದೊಂದು ನೀರು ಪಾಡೊಂದು ಸಣ್ಣ ಕಡೆದು ಒಂದು ಸೈಡ್ಗೆ ಗೆತ್ತದೀವಿ ಒಲ್ಲೆ ಅಂಚೆನೆ ಈರು ಮಾತೇನ ಚಾನಲ್ ಸಬ್ಸ್ಕ್ರೈಬ್ ಮಂದಿಜರ್ ಫ್ರೆಂಡ್ಸ್ ಬರೀ ಪುನಃ ಸಬ್ಸ್ಕ್ರೈಬ್ ಬಟನನ್ನು ಒತ್ತುದು ಬೆಲ್ಲೈಕನ್ನ ಪ್ರೆಸ್ ಮಂತನ ನೋಟಿಫಿಕೇಷನ್ ಬೆಲ್ಲೈಕನ್ ಪ್ರೆಸ್ ಮಂತನ ಯಾನ್ ಮಂತಿನ ಹೊಸ ಹೊಸ ವೀಡಿಯೋಸ್ನಾಗಲೇ ಅಪ್ ಟು ಡೇಟ್ ತಿಕ್ಕೊಂಡು ಅಂಚನೆ ಈ ವಿಡಿಯೋ ಇಷ್ಟ ಅಣ್ಣ ನಿಕುಲ್ ಮಲ್ಪೊಡಿ ತಿನ್ನೀತೆ ಲೈಕ್ ಮಲ್ಪಲೆ ಐನಾ ತಿಂಗಳ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅವ್ರಿಗೆ ಶೇರ್ ಮಲ್ಪಲೆ ಕಾಮೆಂಟ್ ಮನ್ಪೆಲ್ಲ ಮರಪೊಡ್ಚಿ ಇದು ನಮ್ಮ ಮಸಾಲ ರೆಡಿ ಆತ ಮೊದಲು ಮಣ್ಣದ ಬಿಸಲೆಗೆ ಅನ್ನತ್ತೆ ಮಸಾಲನ ಆ್ಯಡ್ ಮಂತೊಂದು ಗ್ರೇವಿ ಕನ್ಸಿಸ್ಟೆನ್ಸಿ ಏತು ಬೋರ್ಡ್ ತುಲೆ ಅವೇನು ಚೆಕ್ ಮಂತದ್ದು ನೀರನ್ನು ಆ್ಯಡ್ ಮಂತೊಂದೆ ಅಂಚನೆ ನಡೆ ಚಾಪ್ ಮಂತದ್ದು ನೀರುಳ್ಳಿ ಗ್ರೀನ್ ಚಿಲ್ಲಿ ಶುಂಠಿ ಬೊಕ್ಕ ರುಚಿಗೆ ಬೋಡಾನದ್ದು ಉಪ್ಪುನು ಪಾರ್ದು ಮಸಾಲ ಲಾಯ್ಕ್ ಬಾಯ್ಲ್ ಆರ ಬಿಡ್ಲಿ ನಟೆ ಏನು ಒಂದು ಸೈಡ್ ಫಿಶ್ ಕ್ಲೀನ್ ಮಂತದ್ದು ಒಂದೆ ಫ್ರೆಶ್ ಆದುಂಡು ಬೂತಾಯಿ ಸಾರ್ಲ ಆತೆ ಟೇಸ್ಟಿ ಅದು ಬರ್ಕೊಂಡು ತುಲೆ ಇತ್ತೆ ಕಲರ್ ತುಲೆ ಮಸಾಲದ ಸೊ ಇತ್ತೆ ನಮ್ಮ ಮೀನಿನ ಮಸಾಲಾಗೆ ಆ್ಯಡ್ ಮನ್ಪುಗ ಒಂದೊಂದು ಸಿಮ್ ಹಿಡ್ದು ಒಂದು 5 minutes ಬಾಯ್ಲ್ ಮಂತಂಡ ಯಾವುದು ಈ ಮೀನು ಬೇಗ ಬೇಯ್ಪುಂಡು ಅಂಚನೆ ಒಂದು ಒಮೆಗಾ 3 ರಿಚ್ ಆಯ್ನ ಒಂಜಿ ಫಿಶ್ ಅಂದೆ ಪನೋಲಿ ತುಲೆ ಐತೆ ನಮ್ಮ ಫಿಶ್ ಕರಿ ರೆಡಿ ಆತಂಡು ಬಾಯ್ಲ್ಡ್ ರೈಸ್ ತೋಟಿಗೆ ಸರ್ವ್ ಮಂತುಂಡ ಪನ್ಪುರಾನೆ ಬರ್ಚು ಒಂದು ಸಲ ಒಂದು ಪನಕಲು 2 ಸಲ ಒಂದ್ಪೇರು ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್